ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕೋತ್ಸವ ಸಮಾಪ್ತಿ. ಭಕ್ತರ ಸಂಭ್ರಮದಲ್ಲಿ ಅಂತಿಮ ದಿನ ಕಾರ್ಯಕ್ರಮಗಳು ನೆರವೇರಿಕೆ. ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವರ್ಷಾವಧಿ ಉತ್ಸವದ ಅಂತಿಮ ದಿನ ಭಕ್ತರ ಭಾರೀ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಅಂತಿಮ ದಿನದ ಪ್ರಮುಖ ಕಾರ್ಯಕ್ರಮವಾಗಿ ಹಗಲು ದರ್ಶನ ಬಲಿ ಹಾಗೂ ರಾಜಾಂಗಣ ಪ್ರಸಾದ ನಡೆಯಿತು. ಈ ವೇಳೆ ಶ್ರೀದೇವರ ದರ್ಶನ ಬಲಿಗೆ ವಿಶೇಷವಾಗಿ ಆಯೋಜಿಸಿದ್ದ ಚೆಂಡೆ ಸುತ್ತು ಭಕ್ತರ ಗಮನ ಸೆಳೆಯಿತು. ಸುಮಾರು 20ರಿಂದ 25 ಕಲಾವಿದರ ತಂಡದಿಂದ ಚೆಂಡೆ, ಡೋಲು ಹಾಗೂ ಚಕ್ರ ತಾಳಗಳ ಮೇಳೈಸಿದ ವಾದ್ಯಗೋಷ್ಠಿ ಸಂಭ್ರಮವನ್ನು ಹೆಚ್ಚಿಸಿತು. ಇದರ ನಂತರ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು. ಸಾಯಂಕಾಲ ಮಲರಾಯ ಬಂಟ ದೈವಗಳ ನೇಮ ಧಾರ್ಮಿಕವಾಗಿ ನೆರವೇರಿತು. ಉತ್ಸವದ ಅಂಗವಾಗಿ ಪ್ರಸಿದ್ಧ ಕಲಾವಿದರಿಂದ ವಿವಿಧ ವಾದ್ಯಗಳೊಂದಿಗೆ ಭಕ್ತಿಗೀತೆಗಳ ರಸಮಂಜರಿ ಕಾರ್ಯಕ್ರಮವು ಜರುಗಿತು. ರಾತ್ರಿ ಭಕ್ತರಿಗೆ ಅನ್ನಭೋಜನದ ವ್ಯವಸ್ಥೆಯು ಕಲ್ಪಿಸಲಾಗಿತ್ತು. ಒಟ್ಟಾರೆ ದೇವಸ್ಥಾನದ ವಾರ್ಷಿಕೋತ್ಸವವು ಭಕ್ತರ ಭಾಗವಹಿಸುವಿಕೆಯಿಂದ ಧಾರ್ಮಿಕ ಭಾವನೆಯನ್ನು ಉತ್ತೇಜಿಸುವಂತೆ ಯಶಸ್ವಿಯಾಗಿ ಸಮಾಪ್ತಿಯಾಯಿತು.